ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತುಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ದ ರಾ ಬೇಂದ್ರೆಯವರ ಕವನದ ಚರಣವೊಂದು ಬದುಕು ಕಟ್ಟಿಕೊಂಡ ಹಕ್ಕಿಯ ಉತ್ಸಾಹವನ್ನು ಸುಂದರವಾಗಿ ವ್ಯಕ್ತಪಡಿಸುತ್ತದೆ. ನಮ್ಮದು ಒಂದು ಗೂಡಿದೆ. ಆ ಗೂಡಿನಲ್ಲಿ ಬದುಕು ಕಟ್ಟಿಕೊಳ್ಳುವ ಒಂದಷ್ಟು ಜೇನುಹುಳಗಳಿವೆ. ಗುಂಪಿನಲ್ಲಿ ಗುಯ್ಗುಡುತ್ತಾ ಅವನಿಗೆ ಇವನು, ಇವನಿಗೆ ಅವನು ಕರಚಾಚಿ ಜೊತೆ ಸಾಗೋ ಜೇನುಹುಳಗಳಿದು. ನಮಸ್ಕಾರ ಭಾವಚೇತನಗಳೇ, ನಾನು ನಿಮ್ಮ ಜೀವ. ಇದು ಟೀಮ್ ಜೇನುಗೂಡು, ಬದುಕು ಹಸನಾಗಿಸಿದವರ ಜಾಡು. ಇಂದಿನ ಜೇನಹನಿ ಸರಣಿಯ ಹನಿ ಯಾರು ಅನ್ನೋ ಕುತೂಹಲ ನಿಮ್ಮದಾದರೆ, ಇವರು ದಿನಾಂಕ 27/2/1994 ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಾರೆ. ತಂದೆ ನಾರಾಯಣ ಶೆಟ್ಟಿಯವರಾದರೆ ತಾಯಿ ಶ್ರೀಮತಿ ಗುಲಾಬಿ ಶೆಟ್ಟಿಯವರು. ಬೆಳ್ತಂಗಡಿ ತಾಲೂಕಿನ ಕರಯ ಊರಿನ ಮೂಲದ ಇವರು ತಮ್ಮ ಹೆಸರಿನ ಮುಂದೆ ಉಪ್ಪಿನಂಗಡಿ ಅಂತ ಸೇರಿಸ್ಕೊಂಡಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕಲ್ವಾ? ಅದೇ ಗೆಳೆಯರೇ, ನೀವಂದ್ಕೊಂಡಂತೆ ಇವರು ನಮ್ಮ ಮುದ್ದು ಮನಸ್ಸಿನ ಸದ್ದು ಮಾಡುತ್ತಲೇ ಇರುವ ಹುಡುಗ ಹರೀಶ್ ಎಚ್.ಎಸ್. ಉಪ್ಪಿನಂಗಡಿ. ಹುಟ್ಟಿ 5ನೇ ವರ್ಷ ಪೂರ್ಣ ಆಗುತ್ತಿದ್ದಂತೆ ಕರಯಾದ ಸರಕಾರಿ ಶಾಲೆಗೆ ಪಾಲಕರು ಸೇರಿಸಿಬಿಡ್ತಾರೆ. 7ನೇ ತನಕ ಅಲ್ಲಿ ಕಲಿತವರು ನಂತರ ಮಡಂತ್ಯಾರ್ನ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಗೆ ಸೇರಿಕೊಂಡು PUCಯನ್ನು ಕೂಡ ಅಲ್ಲೇ ಪೂರ್ಣಗೊಳಿಸ್ತಾರೆ. ನಂತರದಲ್ಲಿ ಪುತ್ತೂರಿನ ವಿವೇಕಾನಂದ ಪಾಲಿಟೆಕ್ನಿಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾವನ್ನು ಪಡೆದು ಆ ಪದವಿಗೆ ತಕ್ಕುದಾದ ಕೆಲಸ ಅರಿಸಿಕೊಂಡು ಬಿಡದಿಗೆ ಬಂದು ತಲುಪ್ತಾರೆ. ಅಲ್ಲಿ ಎಒ ಸ್ಮಿತ್ ವಾಟರ್ ಹೀಟರ್ ಕಂಪನಿಯಲ್ಲಿ ಕ್ವಾಲಿಟಿ ಹಾಗೂ ಪ್ರೊಡಕ್ಷನ್ ಫೀಲ್ಡ್ನಲ್ಲಿ ಉದ್ಯೋಗವನ್ನು ಹಿಡಿಯುತ್ತಾರೆ. ಆದರೆ ಹೊಸತನಕ್ಕೆ ಸದಾ ತೆರೆದುಕೊಳ್ಳುವ ಹುಡುಗನಿಗೆ ಅದೇನನ್ನಿಸಿತೋ ಅಲ್ಲಿಂದ ಮುಂದಕ್ಕೆ ಟಯೋಟಾ ಕಿರ್ಲೋಸ್ಕರ್ ಟೆಕ್ಸ್ಟೈಲ್ನಲ್ಲಿ 2 ವರ್ಷ ದುಡಿಯುತ್ತಾರೆ. ಆದರೆ ಅವರ ಕೆಳಗೆ ದುಡಿಯುವುದು ತನ್ನ ಕೈ ಕಟ್ಟಿ ಹಾಕಿದಂತೆ ಅಂತ ಅನ್ನಿಸ್ತೋ ಏನೋ, ಅಥವಾ ಇದಕ್ಕಿಂತಲೂ ಬೇರೇನೋ ನನಗೆ ಬೇಕು ಅಂತ ಅವರಿಗೆ ಅನ್ನಿಸಿಯೂ ಇರಬಹುದು. ಕಲಿತ ಡಿಪ್ಲೊಮಾ ಪದವಿಗೆ ನಮಸ್ಕರಿಸಿ ಗ್ರಾಫಿಕ್ ಡಿಸೈನ್ ವೃತ್ತಿಯನ್ನು ಕೂಡ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿಂದ ನಂತರ ಹಿಂತಿರುಗಿ ನೋಡದ ಹರೀಶ್ ಅವರು ಬಂದ ಅವಕಾಶವನ್ನೆಲ್ಲ ಏಣಿಯಾಗಿಸಿಕೊಂಡು ಮುಂದಕ್ಕೆ ಸಾಗ್ತಾ ಇರ್ತಾರೆ. ಅರ್ತಿದ ಪೂ ಎನ್ನುವ ಒಂದು ಆಲ್ಬಮ್ ಆರಂಭ ಮಾಡಿದ್ದೇ ಮತ್ತೆ ಹೊಸ ಹೊಸ ಪ್ರಯೋಗಕ್ಕೆ ತೊಡಗಿಸಿಕೊಂಡು 180 ಆಲ್ಬಮ್ ಹಾಡುಗಳನ್ನು ತನ್ನ ಗ್ರಾಫಿಕ್ ಕೆಲಸಗಳಿಂದ ಮನ್ನಣೆಗೇರುವ ಎಲ್ಲ ಅವಕಾಶವನ್ನು ಸೃಷ್ಟಿಸ್ತಾರೆ. ಪ್ರಸ್ತುತ 10 ಸೇವಾ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವವರು ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದ ಕುವೈಟ್, ಸೌದಿ ಅರೇಬಿಯಾ ಹಾಗೂ ಇನ್ನೂ ಹಲವು ದೇಶದ ಸಂಸ್ಥೆಗಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದಾಗ್ಯೂ ನಮ್ಮ ಬಂಧು ಬಳಗವನ್ನು, ಗೆಳೆಯ ಗೆಳತಿಯರನ್ನು ಮರೆಯುವುದಿಲ್ಲ. ಸಮಯವಿಲ್ಲದ ಸಮಯದಲ್ಲಿ ತನ್ನನ್ನು ಹೊಂದಿಸಿಕೊಂಡು ಯಾರಿಗೂ ಇಲ್ಲ ಎನ್ನದೆ ಅವರ ಪರಿಧಿಯಲ್ಲಿ ಬರುವ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವುದು ಇವರ ವಿಶೇಷತೆ. ಈ ಉತ್ಸಾಹಕ್ಕೆ, ಸಹಾಯ ಮನೋಭಾವಕ್ಕೆ ದೈವ ಬಲ ನಿರಂತರವಾಗಿ ಇರಲಿ ಎನ್ನುವ ಆಶಯದೊಂದಿಗೆ ಅವರ ವೃತ್ತಿಗೆ ನಿಮ್ಮೆಲ್ಲರ ನೆರವು, ಹಾರೈಕೆಯೂ ಇರಲಿ ಅನ್ನುವ ಬೇಡಿಕೆ ನಮ್ಮ ಟೀಮ್ ಜೇನುಗೂಡಿನದ್ದು. ನಮಸ್ಕಾರ.